ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೊಬ್ಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವೈಭವದ ಜಾತ್ರೆಯ ಏಪ್ರಿಲ್ 17ರ ಬ್ರಹ್ಮರಥೋತ್ಸವದಂದು ಪುತ್ತೂರು ಬೇಡಿ ಎಂದೇ ಹೆಸರಿಗೆ ತಕ್ಕಂತೆ ಸಿಡಿಮದ್ದು ಪ್ರದರ್ಶನದಲ್ಲಿ ಯಾವುದೇ ಲೋಪ ಆಗಬಾರದು ಎಂದು ದೇವಳದ ಆಡಳಿತ ಮಂಡಳಿ ಈ ಬಾರಿ ಸಿಡಿಮದ್ದು ಪ್ರದರ್ಶನಕ್ಕೆ ಟೆಂಡರ್ ಹಾಕಿದವರಿಂದ ಏಪ್ರಿಲ್ 1ರಂದು ಪ್ರಾಯೋಗಿಕ ಪ್ರದರ್ಶನಗೊಳಿಸಿ ಗುಣಮಟ್ಟ ಪರೀಕ್ಷಿಸಿದರು. ಪುತ್ತೂರು ಬೇಡಿಗೆ 4 ಮಂದಿ ಟೆಂಡರ್ ಹಾಕಿದ್ದು ಅವರು ತಮ್ಮ ಸಿಡಿಮದ್ದು ಪ್ರದರ್ಶನದ ಕುರಿತು ದೇವಳಕ್ಕೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಏಪ್ರಿಲ್ 1ರಂದು ಸಂಜೆ ದೇವಳದ ಕಚೇರಿಯಲ್ಲಿ ಸಿಡಿಮದ್ದನ್ನು ತೋರಿಸಿ ಅದರಿಂದ ಹೊರಹೊಮ್ಮುವ ಬಣ್ಣ, ಬೆಳಕು, ಶಬ್ದ ಮತ್ತು ಎಷ್ಟು ವಿಸ್ತಾರವಾಗಿ ಬೆಳಕು ಚೆಲ್ಲುತ್ತದೆ ಎಂಬುದರ ಮಾಹಿತಿ ನೀಡಿದರು. ಬಳಿಕ ದೇವಳದ ಗದ್ದೆಯಲ್ಲಿ ಪ್ರಾಯೋಗಿಕ ಪ್ರದರ್ಶನ ನೀಡಿದರು. ಈ ಕುರಿತು ಮಾತನಾಡಿದ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ, ಪುತ್ತೂರು ಜಾತ್ರೆಯಲ್ಲಿ ಪುತ್ತೂರು ಬೇಡಿ ಬಹಳ ಪ್ರಸಿದ್ಧಿಯಾಗಿರುವುದು, ಆ ಹೆಸರನ್ನು ಉಳಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ಸಿಡಿಮದ್ದು ಪ್ರದರ್ಶನಕ್ಕೆ ಕೊಟೇಶನ್ ಹಾಕಿದವರಿಂದ ಪ್ರಾಯೋಗಿಕ ಪ್ರದರ್ಶನವನ್ನು ನೋಡಿ ಅವರ ಗುಣಮಟ್ಟವನ್ನು ತುಲನೆ ಮಾಡಿ ಆಯ್ಕೆ ಮಾಡಲಾಗುತ್ತದೆ ಎಂದರು. ಹತ್ತೂರ ಒಡೆಯನ ಚರಣಾರವಿಂದಗಳನ್ನು ಮೆಚ್ಚಿಸುತ್ತಾ ಇವತ್ತು ಎಲ್ಲರಿಗೂ ಜಾತ್ರೆ ಪ್ರಾರಂಭದ ಕೊನೆ ಕಳೆದ ಸಂದರ್ಭದ ದಿವಸದ ವಿಶೇಷ ಶುಭಾಶಯಗಳನ್ನು, ಹಾರ್ದಿಕ ಶುಭಾಶಯಗಳನ್ನು ಮಹಾಲಿಂಗೇಶ್ವರ ದೇವಸ್ಥಾನ ಎಲ್ಲ ಪರಿವಾರದ ಪರವಾಗಿ ತಮಗೆಲ್ಲರಿಗೂ ಕೋರ್ತಾ ಇದ್ದೇನೆ. ಹಾಗೆ ಇವತ್ತು ವಿಶೇಷವಾಗಿ ಪ್ರಥಮ ಬಾರಿಗೆ ನಾವೀಗ ಜಾತ್ರೆಯ ಬೆಡಿಗೆ ಕೊಟೇಶನ್ ಹಾಕಿದವರಿಂದ ಸ್ಯಾಂಪಲನ್ನು, ಅಂದರೆ ಅವರ ಒಂದು ಸ್ಯಾಂಪಲ್ ಪ್ರದರ್ಶನವನ್ನು ಇವತ್ತು ನಡೆಸಲಾಯಿತು. ಆ ಮೂಲಕ ಅವರ ಪ್ರದರ್ಶನವನ್ನು ಯಾವ ರೀತಿಯಲ್ಲಿ ಅವರು ಬೆಡಿಯನ್ನು ತಯಾರು ಮಾಡ್ತಾರೆ, ಯಾವ ಬೆಡಿಯನ್ನು ಯಾವ ರೀತಿ ಕೊಟೇಶನ್ ಕೊಟ್ಟಿದೆ ಅಂತ ಹೇಳುವಂಥದ್ದನ್ನೆಲ್ಲ ಇವತ್ತು ತುಲನೆ ಮಾಡಿ ಆನಂತರ ನಾಳೆ ಇನ್ನೊಂದು ಭಾನುವಾರ ಸಂಜೆ ಇನ್ನೊಬ್ಬರು ನಾಳೆ ಅದನ್ನು ಸ್ಯಾಂಪಲನ್ನು ಇಲ್ಲಿ ತೋರಿಸಲಿಕ್ಕಿದ್ದಾರೆ. ಅದರ ನಂತರ ನಾವು ಅದನ್ನು ತುಲನಾತ್ಮಕವಾಗಿ ವಿಮರ್ಶೆ ಮಾಡಿ ಯಾರಿಗೆ ಕೊಡೋದು ಅಂತ ಹೇಳುವಂಥದ್ದನ್ನು ನಿರ್ಣಯಿಸಲಾಗ್ತದೆ. ಆ ಮೂಲಕ ಪುತ್ತೂರು ಬೇಡಿ ಇಡೀ ಒಂದು ನಮ್ಮ ಭಾಳಷ್ಟು ಈ ಕರ್ನಾಟಕದಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯುವಂಥದ್ದು, ಭಾಳ ಚಂದವಾಗಿ ನಡೆಯುವಂಥದ್ದು ಪುತ್ತೂರು ಬೇಡಿ ಅಂತ ಹೇಳಿದರೆ ಭಾಳ ಹೆಸರುವಾಸಿಯಾದದ್ದು. ಸೊ ಹಾಗಾಗಿ ಅದರ ಒಂದು ವಿಷಯವನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮಗೆ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇರುವಂಥದ್ದು ಹಿರಿಯ ಪತ್ರಕರ್ತರಾದಂತಹ ಶ್ರೀ ಬಿ ಟಿ ರಂಜನ್ ಅವರು ಈ ಹಿಂದೆ ಇಡೀ ಎಷ್ಟೋ ವರ್ಷಗಳಿಂದ, ಸುಮಾರು 30 ವರ್ಷಗಳಿಂದ ಅಂತಲೇ ಹೇಳ್ಬೋದು, ಪುತ್ತೂರು ಬೇಡಿಯ ಒಂದು ಜವಾಬ್ದಾರಿಯನ್ನು ಅವರು ವಹಿಸ್ಕೊಂಡಿದ್ದರು. ಹಾಗಾಗಿ ನಮಗೆ ವ್ಯವಸ್ಥಾಪನಾ ಸಮಿತಿಯವರಿಗೆ ದೊಡ್ಡ ಒಂದು ಜವಾಬ್ದಾರಿಯನ್ನು ಅವರು ತಗೊಂಡದ್ದರಿಂದ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಅದು ಅವರೇ ನಡೆಸ್ಕೊಂಡು ಬರ್ತಾ ಇದ್ದರಿಂದ ಭಾಳ ಚೆಂದವಾಗಿ ನಡೀತಾ ಇತ್ತು. ಸೊ ಈಗ ನಾವು ಅವರ ಅನುಪಸ್ಥಿತಿಯಲ್ಲಿ ನಾವು ಅದನ್ನು ಕಲಿತುಕೊಂಡು ನಾವು ಅದನ್ನು ಈಗ ಚೆನ್ನಾಗಿ ಅದನ್ನು ವಿಮರ್ಶೆ ತುಲನೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಅವರನ್ನು ಮತ್ತೊಮ್ಮೆ ನೆನೆಸುತ್ತಾ ಅವರಿಗೆ ಭಗವಂತನು ಎಲ್ಲ ಶಾಂತಿಯನ್ನು ಕೊಡಲಿ ಅಂತೇಳಿ ಹಾರೈಸುತ್ತಾ, ಹಾಗೆ ಮಹಾಲಿಂಗೇಶ್ವರನಲ್ಲಿ ಬೇಡಿಕೊಳ್ಳುವುದು ಈ ಸ್ಥಳದ ಜಾತ್ರೆ ಅತ್ಯಂತ ಸುಂದರವಾಗಿ ಮೂಡಿ ಬರಬೇಕು. ಹಾಗೆ ಬೆಡಿ ಕೂಡ ವಿಜೃಂಭಣೆಯಿಂದ ಭಾಳ ಚಂದವಾಗಿ ಸುಂದರವಾಗಿ ಮೊದಲಿನಂತೆ ಪುತ್ತೂರ ಬೇಡಿ ಅಂತೇಳುವಂಥದ್ದು ಕೀರ್ತಿಯುತವಾಗಿ ಯಾವಾಗಲಿನಂತೆ ನಡಿಬೇಕು ಅಂತೇಳಿ ಮಹಾಲಿಂಗೇಶ್ವರನಿಗೆ ಪ್ರಾರ್ಥನೆ. ಪ್ರಥಮ ಬಾರಿಗೆ ಲೋಕೇಶ್ವರು ಕೇಳ್ತಾ ಇದ್ದಾರೆ, ಇದು ಪ್ರಥಮ ಬಾರಿಗೆ ಈ ಥರ ಬೆಡಿಯ ಒಂದು ಇದನ್ನು ಪ್ರದರ್ಶನವನ್ನು ಮಾಡಿ ತುಲನಾತ್ಮಕವಾಗಿ ಮಾಡಿದ ಅಂತೇಳೋದನ್ನು ಲೋಕೇಶ್ವರು ಕೇಳಿದರು. ನಾವು ಇವರ ಹತ್ರನೂ ಕೇಳಿದೆವು, ಈ ಯಾರ್ಯಾರು ಟೆಂಡರ್ ಹಾಕಿದ್ದಾರೆ ಅವರ ಹತ್ರನೂ ಕೇಳಿದೆವು. ಅವರು ಕೂಡ ಅದನ್ನೇ ಹೇಳಿದರು, ಎಲ್ಲೂ ನಮಗೆ ಈ ರೀತಿ ಸ್ಯಾಂಪಲ್ ತೋರಿಸಿ ಆಮೇಲೆ ಸೆಲೆಕ್ಷನ್ ಮಾಡಿದ್ದಿಲ್ಲ, ಪ್ರಥಮವಾಗಿ ನಾವೀಗ ಈ ಥರ ಸ್ಯಾಂಪಲನ್ನು ತಗೊಂಡು ಬರ್ತಾ ಇದ್ದೇವೆ ಅಂತೇಳಿ ಹೇಳಿ. ಈ ಸಂದರ್ಭದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ, ಸದಸ್ಯರಾದ ಶೇಖರ್ ನಾರವಿ, ರಾಮಚಂದ್ರ ಕಾಮತ್, ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ, ರತ್ನಾಕರ ನಾಯ್ಕ್, ಡಾಕ್ಟರ್ ಶಶಿಧರ್ ಕಜೆ, ಅಜಿತ್ ರೈ ಉಪಸ್ಥಿತರಿದ್ದರು. ಸಿಡಿಮದ್ದು ಪ್ರದರ್ಶನದ ಸದ್ದು ಕೇಳುತ್ತಿದ್ದಂತೆ ಸಾರ್ವಜನಿಕರು ಆಗಮಿಸಿದ್ದರು.
ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ